ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ಆಸ್ಟರ್ ಮಿಮ್ಸ್ ಇವರು ನೀಡುವಂತಹ ಒಂದು ವಿಶೇಷವಾದಂತಹ ಆರೋಗ್ಯ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾವೆಲ್ಲ ಸಂತೋಷ ಪಡ್ತಾ ಇದ್ದೇವೆ. ಮೊದಲಾಗಿ ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳನ್ನು ಈ ಆಸ್ಟರ್ ಮಿಮ್ಸ್ನವರ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆಸ್ಟರ್ ಮಿಮ್ಸ್ನವರು ಕೇರಳದ ಕೊಟ್ಟಕಲ್ನಲ್ಲಿ ಬಹಳ ಉತ್ತಮವಾದಂತಹ ಒಂದು ಶಸ್ತ್ರಕ್ರಿಯೆಯನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಒಂದು ಸಂಸ್ಥೆ ಇದು. ಇತ್ತೀಚಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಯುತ್ತಿರುವಂಥ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಜನರಿಗೆ, ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ಒಂದು ಹೆಚ್ಚಿನ ತೊಂದರೆಯಾಗದೆ ಶಸ್ತ್ರಕ್ರಿಯೆ ನಡೆಸುವಂತಹ ಒಂದು ಪ್ರಕ್ರಿಯೆಯನ್ನು ಕಳೆದ ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂಥವರು ಈ ಆಸ್ಟರ್ ಮಿಮ್ಸ್ನವರು ಕೋಟಕಲ್ನಲ್ಲಿರುವಂಥವ್ರು. ಇಂದು ತಮ್ಮೊಂದಿಗೆ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇಂತಹ ಸಂದರ್ಭದಲ್ಲಿ ತಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಇಂದು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇಂದು ನಮ್ಮ ಸ್ಟುಡಿಯೋದಲ್ಲಿ ತಮಗೆ ವಿವರವನ್ನು ನೀಡುವಂತಹ ವೈದ್ಯರು ಡಾಕ್ಟರ್ ಮೊಹಮ್ಮದ್ ಶರೀಫ್ ಎಂ ಇವರು. ಪ್ರಪ್ರಥಮವಾಗಿ ಡಾಕ್ಟರ್ ಮೊಹಮ್ಮದ್ ಶರೀಫ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಡಾಕ್ಟರ್ ಮೊಹಮ್ಮದ್ ಶರೀಫ್ ಇವರು ತನ್ನ MBBS ಅನ್ನು ಕೇರಳದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕ್ಯಾಲಿಕಟ್ಟಲ್ಲಿ ಮುಗಿಸಿಕೊಂಡು ತದನಂತರ ಸ್ನಾತಕೋತ್ತರ ಅಂದರೆ MS ಜನರಲ್ ಸರ್ಜರಿಯನ್ನು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ವಿಶೇಷವಾದಂತಹ ಒಂದು ವೈದ್ಯಕೀಯ ತರಬೇತಿಯನ್ನು ಅಲ್ಲಿ ಪಡ್ಕೊಂಡು ತದನಂತರ ಫೆಲೋಶಿಪ್ ಇನ್ ಮಿನಿಮಲ್ SS ಸರ್ಜರಿ ಅಂತ ಹೇಳಿಕೊಂಡು ಅದು FMAS, ಆಮೇಲೆ FICS, FACS ಈ 3 ವಿಶೇಷವಾದಂತಹ ಪದವಿಯನ್ನು ಪಡೆದುಕೊಂಡು ಇದೀಗ ಕೇರಳದ ಕೋಟಕಲ್ನಲ್ಲಿ ತನ್ನ ಒಂದು ಶಸ್ತ್ರಕ್ರಿಯೆಯ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ತನ್ನ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷವಾದಂತಹ ಒಂದು ಅವರ ಸಾಧನೆ ಏನು ಅಂತ ಹೇಳಿದರೆ, ಶಸ್ತ್ರಕ್ರಿಯೆಯಲ್ಲಿ ಅದು ಕೂಡ ಈ ವೆರಿಕೋಸ್ ವೇನ್ಸ್ ಅಂತ ನಾವೇನು ಉಬ್ಬಿರುವ ರಕ್ತನಾಳಗಳು ಅಂತ ಹೇಳ್ತೇವೆ. ನೀವು ನೋಡಿರ್ಬೋದು ಕಾಲುಗಳಲ್ಲೆಲ್ಲ ರಕ್ತನಾಳಗಳು ಉಬ್ಬಿರುವಂತಹ, ಕೆಲವು ನಿಂತುಕೊಂಡೇ ಇರುವಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಇದು ರಕ್ತನಾಳಗಳು. ಇಂತಹ ರಕ್ತನಾಳಗಳಿಗೆ ಯಾವುದೇ ಒಂದು ದೊಡ್ಡ ರೀತಿಯ ಶಸ್ತ್ರಕ್ರಿಯೆ ಇಲ್ಲದೆ ಒಂದು ಮಿನಿಮಲ್ ಅದು ಅವರು ಹೇಳ್ತಾರೆ ಅದರ ಬಗ್ಗೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅಥವಾ ಆ ಟ್ರೈನಿಂಗನ್ನು ಪಡ್ಕೊಂಡವರು, ತರಬೇತಿಯನ್ನು ಪಡ್ಕೊಂಡವರು ಮೊಹಮ್ಮದ್ ಶರೀಫ್ ಅವರು. ಈಗಾಗಲೇ ಇಡೀ ಕೇರಳದಲ್ಲಿ ಪ್ರಪ್ರಥಮವಾಗಿ ನಡೆಸಿಕೊಂಡಂತಹ ಕೀರ್ತಿ ಕೂಡ ಈ ಆಸ್ಟರ್ ಮಿಮ್ಸ್ ಇವರಿಗೆ ಸಲ್ಲುತ್ತೆ. ಈಗಾಗಲೇ 20 ಜನರಿಗೆ ಇಂತಹ ಶಸ್ತ್ರಕ್ರಿಯೆಯನ್ನು ಅವರು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಕೂಡ. ಡಾಕ್ಟ್ರೆ, ಮತ್ತೊಮ್ಮೆ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ, ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಈ ವೆರಿಕೋಸ್ ವೇನ್ಸ್, ನಾವೇನು ಉಬ್ಬಿರುವ ರಕ್ತನಾಳ ಅಂತ ಹೇಳ್ತೇವೆ, ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಕಾಲು ಕೆಳಗಡೆಯಿಂದ ರಕ್ತ ಮೇಲ್ಗಡೆ ಹಾರ್ಟ್ ಕಡೆಗೆ ಹೋಗ್ತಾ ಇಲ್ಲ. ಹೌದು, 2 ರಕ್ತ ಧಮನಿಗಳಿದೆ. ಒಂದು ಸೂಪರ್ಫಿಷಿಯಲ್ ಅಂದರೆ ಆಚೆ ಇರೋದು, ಇನ್ನೊಂದು ಡೀಪ್ ವೈನ್. ಈ ಡೀಪ್ ವೈನ್ ಮೈನ್ ಸರ್ಕ್ಯುಲೇಷನ್ 80% ಬ್ಲಡ್ ವಾಪಸ್ ಹೋಗೋದು ಡೀಪ್ ವೈನ್ಸ್ ಇಂದ, 20% ಒಳಗೆ ಸೂಪರ್ಫಿಷಿಯಲ್ ವೈನ್ ಆಚೆ ಇರೋದು ವೈನ್. ವೇನ್ಸ್ ಒಳಗಡೆ ವಾಲ್ವ್ಸ್ ಇದೆ, ತುಂಬಾ ವಾಲ್ವ್ಸ್ ಇದೆ. ಈ ವಾಲ್ವ್ಸ್ ಇಂದಾನೆ ಯೂನಿ ಡೈರೆಕ್ಷನ್ ಫ್ಲೋ ಆಗೋದು. ಬ್ಲಡ್ ಕೆಳಗಡೆಯಿಂದ ಮೇಲೆ ಹೋಗೋದು, ಮೇಲ್ಗಡೆಯಿಂದ ಕೆಳಗಡೆ ವಾಪಸ್ ಬರಲ್ಲ. ಅದು ನೋಡೋದು ವಾಲ್ವ್ಸ್. ವಾಲ್ವ್ಸ್ ಇಂದಾನೆ ಅದು ಕರೆಕ್ಟ್ ಆಗಿ ತೊಂದರೆ ಬರೋದು. ವಾಲ್ವ್ಸ್ ಡ್ಯಾಮೇಜ್ ಆಗ್ಬಿಟ್ರೆ ಮೇಲ್ಗಡೆ ಹೋಗೋದು ಬ್ಲಡ್ ವಾಪಸ್ ಆಗ್ತಾರೆ. ಓಕೆ, ಡೌನ್. ಈಗ ಮುಖ್ಯವಾಗಿ ಇದರ ಲಕ್ಷಣಗಳನ್ನು ಕೇವಲ ನಾವು ಉಬ್ಬಿರುವ ರಕ್ತನಾಳಗಳಿಂದ ಮಾತ್ರ ಗುರುತಿಸಬಹುದು ಅಥವಾ ಬೇರೆ ಏನಾದರೂ ಇದೆಯಾ ಅದಕ್ಕೆ? ರಕ್ತನಾಳದಿಂದನೇ ಪ್ರಾಬ್ಲಮ್. ರಕ್ತನಾಳ ಈಗ ಅಂದರೆ ಯಾರದೇ ಕಾಲಲ್ಲಿ ಅಥವಾ ಇದು ಕಾಲಲ್ಲಿ ಮಾತ್ರ ಇರುತ್ತೆ ಅಥವಾ ಬೇರೆ ಕಡೆಗಳಲ್ಲಿ? ಕಾಲಿನ ಜಾಸ್ತಿ ಕಾಣುತ್ತೆ. ಅಂದರೆ ಕಾಲಲ್ಲಿ ಯಾರದೇ ಒಂದು ಉಬ್ಬಿರುವ ರಕ್ತನಾಳ, ಸಾಮಾನ್ಯವಾದ ರಕ್ತನಾಳಗಿಂತ ಜಾಸ್ತಿ ಉಬ್ಬಿದ್ರೆ ಇಲ್ಲಿ ತೊಂದರೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಯಾರಿಗೆಲ್ಲ ಬರುವಂಥ ಸಾಧ್ಯತೆ ಇದೆ? ಜಾಸ್ತಿ ಕಾಣಿಸೋದು ಜಾಸ್ತಿ ಟೈಮ್ ನಿಂತ್ಕೊಂಡು ಕೆಲಸ ಮಾಡೋ ಜಾಬ್ ಇರ್ಬೋದು, ಮತ್ತೆ ಜಾಸ್ತಿ ಕುತ್ಕೊಂಡು ಕೆಲಸ ಮಾಡೋದು, ಕುತ್ಕೊಂಡು ಕೆಲಸ ಮಾಡೋದು ಕಷ್ಟ, ಮತ್ತೆ ಪ್ರೆಗ್ನೆನ್ಸಿ ಗರ್ಭಧಾರಣ, ಜಾಸ್ತಿ ಗರ್ಭಧಾರಣ ಇದೆ, ಜಾಸ್ತಿ ರಿಸ್ಕ್ ಇದೆ. ಓಹೋ. ಮತ್ತೆ ಫ್ಯಾಮಿಲಿಯಲ್ಲಿ ಯಾರಿಗೂ ಇದ್ರೆ ಇವರಿಗೂ ಬರೋಕೆ ಚಾನ್ಸ್ ಇದೆ. ಮತ್ತೆ ಓಲ್ಡ್ ಏಜ್ 50 ವಯಸ್ಸಿಂದ ಜಾಸ್ತಿ ಏಜ್, ಇದೊಂದು ರಿಸ್ಕ್ ಸಾಮಾನ್ಯವಾಗಿ ಕಾಣಿಸುತ್ತೆ. ಓಕೆ, ಈಗ ಇಂತಹ ಒಂದು ರೋಗಿಗಳು ತಮ್ಮಲ್ಲಿ ಬಂದಾಗ ಬೇರೆ ಬೇರೆ ಚಿಕಿತ್ಸೆಯನ್ನು ಇದೆ. ಯಾಕಂತ ಹೇಳಿದ್ರೆ ನಾವು ಮೊದಲಿಗೆಲ್ಲ ನೋಡ್ತಿದ್ದದ್ದು ಶಸ್ತ್ರಕ್ರಿಯೆ. ಅದು ಯಾವುದೆಲ್ಲ ಶಸ್ತ್ರ ಇತ್ತು, ಈಗ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ಓಕೆ, ಇದು ಟ್ರೀಟ್ ಮಾಡಿಲ್ಲ ಅಂದ್ರೆ ಮಾಮೂಲಿ ಜನಗಳು ಇದು ನೆವರ್ ಮೈಂಡ್ ಮಾಡ್ತಾರೆ. ಹೌದು, ಟ್ರೀಟ್ಮೆಂಟ್ ಮಾಡಲ್ಲ, ಹಂಗೆ ಬಿಟ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಶುರು. ಖಂಡಿತ, ಸಾಮಾನ್ಯವಾಗಿ ಹೆಚ್ಚಿನವರು ಅದೇನೋ ಕಾಲ್ನಲ್ಲಿ ಇರೋದು ತೊಂದರೆ ಇಲ್ಲ ಅನ್ನೋದ್ರಿಂದ ಹಾಗೆ ಇಟ್ಬಿಟ್ಟು ಮತ್ತೆ ಟೈಮ್ ಆಗಿ ಜಾಸ್ತಿ ರಕ್ತನಾಳಗಳು ಉಬ್ಬಿದಷ್ಟು ತೊಂದರೆ, ರಿಸ್ಕ್ ಜಾಸ್ತಿ. ಖಂಡಿತ.
ಅಷ್ಟೊತ್ತಿಗೆ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ. ನಾವು ಫಸ್ಟ್ ಪೇಷಂಟ್ ಬಂದಾಗ ನಾವು ಕ್ವಶನ್ ಮಾಡ್ತೀವಿ, ಏನು ಕೆಲಸ ಮಾಡ್ತೀವಿ ಎಲ್ಲ ಕ್ವಶನ್ ಮಾಡಿಬಿಟ್ಟು ಮತ್ತೆ ಅವರ ಡಯಾಗ್ನೋಸಿಸ್ ಮಾಡಬೇಕು. ಯಾಕಂದ್ರೆ ನೀವು ಈಗ ತಾನೇ ಹೇಳಿದ್ರೆ ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇದು ಈ ರೋಗ ಬರುವಂತ ಸಾಧ್ಯತೆ ಜಾಸ್ತಿ. ಏನಕ್ಕಿಂತ ಇದು ಬಂದಿರೋದು ನೋಡ್ಬೇಕು ಖಂಡಿತ. ಮತ್ತೆ ಅವ್ರಿಗೆ ಡಯಾಗ್ನೋಸಿಸ್ ಮಾಡ್ಬೇಕಂದ್ರೆ ಡಾಪ್ಲರ್ ಸ್ಕ್ಯಾನ್ ಅಂತ ಸ್ಕ್ಯಾನ್ ಇದೆ ಕಾಲ್ ಮಾಡಿ ಅದು ಸ್ಕ್ಯಾನ್ ಮಾಡಿಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನೇನು ವಾಲ್ವ್ ಎಷ್ಟೊತ್ತು ವಾಲ್ವ್ ಲೀಕ್ ಆಗಿದೆ ಅಂತ, ಡ್ಯಾಮೇಜ್ ಇದೆ ಎಷ್ಟಿದೆ, ಸ್ಮಾಲ್ ಡ್ಯಾಮೇಜ್ ಇದೆ ಜಾಸ್ತಿ ಡ್ಯಾಮೇಜ್ ಇದೆ ಅಂತ ಅರ್ಥ ಆಗುತ್ತೆ. ಅದರಿಂದನೇ ಟ್ರೀಟ್ಮೆಂಟ್ ಡಿಸೈಡ್ ಮಾಡೋದು. ಈಗ ಒಂದು ಮೊದಲಿಗೆ ಶಸ್ತ್ರಕ್ರಿಯೆಗಳಿತ್ತು, ಆಮೇಲೆ ಇನ್ನೊಂದು ಮೆಥಡ್ ಏನು, ನೀವು ಲೇಸರ್ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಲೇಸರಲ್ಲೂ ಕೂಡ ಜನರಿಗೆ ತೊಂದರೆ ಆಗುತ್ತೆ ಅಥವಾ ಅದರ ಸುತ್ತಮುತ್ತ ಇರುವಂಥ ನರಗಳಿಗೆ ಎಲ್ಲಾದರೂ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಈಗ ಇದು ವೈಜ್ಞಾನಿಕವಾಗಿ ಹೊಸ ಸಂಶೋಧನೆ ನೀವು ಕಂಡುಹಿಡಿದಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಈಗ ರೀಸೆಂಟ್ ಆಗಿ ಲೇಸರ್ ಜಾಸ್ತಿ ಮಾಡ್ತಾ ಇದ್ದಾರೆ. ಲೇಸರ್ ಅಂದ್ರೆ ಡ್ಯಾಮೇಜ್ ವೇನ್ ಒಳಗಡೆ ಒಳಗಡೆ ಲೇಸರ್ ಫೈಬರ್ ಪಾಸ್ ಮಾಡಿಬಿಟ್ಟು ಲೇಸರ್ ಟಿಪ್ ಬಿಸಿ ಆಗುತ್ತೆ, ಆ ಬಿಸಿಯಿಂದ ನೆರವು ಬ್ಲಾಕ್ ಆಗುತ್ತೆ, ಫುಲ್ ನೆರವು ಬ್ಲಾಕ್ ಆಗುತ್ತೆ. ಅದು ಈಗ ಜಾಸ್ತಿ ಮಾಡ್ತಾ ಇದ್ದಾರೆ ಡಾಕ್ಟರ್, ಹೆಚ್ಚಿನ ಶಸ್ತ್ರಕ್ರಿಯೆಯಲ್ಲಿ ಹಾಗೆ ಮಾಡ್ತಾ ಇದ್ದಾರೆ. ಈ ಲೇಸರ್ಗೆ ಎರಡು ಪ್ರಾಬ್ಲಮ್ ಇದೆ. ಒಂದು ಸ್ಕಿನ್ ಬರ್ನ್ ಆಗುತ್ತೆ, ಜಾಸ್ತಿ ಹೀಟ್ ಆಗ್ತಾ ಇದೆ, ಮತ್ತೆ ಸಫಿನಸ್ ನರ್ವ್ ಸುರಲ್ ನರ್ವ್ ಇಬ್ರು ನರ್ವ್ ಇದ್ದಾರೆ ಜೊತೆಗೆ, ಈ ನರ್ವ್ಸ್ ಬರ್ನ್ ಆಗುತ್ತೆ, ಅಪ್ಪ ಪಿಪ್ ಬರುತ್ತೆ. ಇದು ಎರಡು ರಿಸ್ಕ್ ಫ್ಯಾಕ್ಟರ್ ಲೇಸರ್ಗೆ. ಅದಕ್ಕಿಂತ ಈ ಡ್ರಾಬ್ಯಾಕ್ಸ್ ಇಂದಾನೆ ನ್ಯೂ ಟ್ರೀಟ್ಮೆಂಟ್ ಕೇಮ್. ಈಗ ಹೊಸ ಇರೋದು ಗ್ಲೂ ಥೆರಪಿ ಅಂತ ಇದೆ. ಸೊ ಈ ಎಲ್ಲ ತೊಂದರೆಗಳು ಇರೋದ್ರಿಂದ ನೀವು ಹೇಳುವಂತ ಗ್ಲೂ ಥೆರಪಿ ಈಗ ಹೊಸ ಬಂದಿರೋದು. ಗ್ಲೂ ಥೆರಪಿ ಅಂದ್ರೆ ಹೇಳಿ. ಗ್ಲೂ ಥೆರಪಿ ಅಂದ್ರೆ ಈ ವೇರಿಕೋಸಿನ್ ಒಳಗಡೆಗೆ ಸ್ಪೆಷಲ್ ಗ್ಲೂ ಇದೆ. ನಿಮ್ಮ ಸೂಪರ್ ಗ್ಲೂ ಇದೆ ಅಲ್ಲ, ಸೂಪರ್ ಗ್ಲೂ ಇಂದ ಮೋಡಿಫಿಕೇಶನ್ ಸೈನೋ ಅಕ್ರಿಲಿಕ್ ಗ್ಲೂ ಅಂತ ಹೊಸ ಮೋಡಿಫಿಕೇಶನ್ ಡ್ರಗ್ ಇದೆ. ಈ ಗ್ಲೂ ಸ್ಪೆಷಲ್ ಡಿವೈಸ್ ತಗೊಂಡು ಈ ನೆರವು ಒಳಗಡೆ ಇಂಜೆಕ್ಟ್ ಮಾಡಿ ನೆರವಿನ ಕಂಪ್ರೆಸ್ ಮಾಡಿಬಿಟ್ರೆ ಈ ನೆರವು ಬ್ಲಾಕ್ ಆಗಿಬಿಡುತ್ತೆ, ಪರ್ಮನೆಂಟ್ ಆಗಿ ಬ್ಲಾಕ್ ಆಗುತ್ತೆ. ಏನು ಅನಸ್ಥೀಶಿಯಾ ಬೇಕಾಗಿಲ್ಲ, ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗಿಲ್ಲ, ನೋವೇ ಇಲ್ಲ, ಇಮಿಡಿಯೇಟ್ ಆಗಿ ಮನೆಗೆ ಹೋಗ್ಬೋದು. ಅದು ಪ್ರೊಸೀಜರ್ ಆದ್ಮೇಲೆ ಸ್ಟಾಕಿಂಗ್ಸ್ ಸಾಕ್ಸ್ ಏನು ಹಾಕದೆ ಬೇಕಾಗಿಲ್ಲ ಆತರ. ಓಕೆ, ಈಗ ಅಂದ್ರೆ ಅವರು ಶಸ್ತ್ರಕ್ರಿಯೆಗೆ ನೀವು ಇದಕ್ಕೆ ಯಾವುದೇ ಅನಸ್ಥೀಶಿಯಾನೇ ಕೊಡುವಂತ ಏನು ಬೇಕು. ಈಗ ಬೇರೆ ಕೆಲವು ಇದಕ್ಕೆ ಅಟ್ಲೀಸ್ಟ್ ಲೋಕಲ್ ಆದ್ರೂ ಅರಿವಳಿಕೆ, ಲೋಕಲ್ ಒಂದೇ ಪಾಯಿಂಟ್ ಅಲ್ಲಿ ಕೊಡಬೇಕು, ಒಂದೇ ಪಾಯಿಂಟ್ ಆಗ್ತಾರಲ್ಲ ಒಳಗೆ, ಹೌದು, ಅಲ್ಲಿ ಮಾತ್ರ ನೀವು ಇಂಜೆಕ್ಷನ್ ಅಷ್ಟೇ. ಓಕೆ, ಈಗ ಒಂದು ನಿಮ್ಮ ಶಸ್ತ್ರಕ್ರಿಯೆ ಗ್ಲೂ ಥೆರಪಿಯಲ್ಲಿ ಮಾಡಿದ ನಂತರ ಅವನಿಗೆ ಎಷ್ಟು ದಿವಸ ಅವನು ಇರಬೇಕಾಗುತ್ತೆ ಆಸ್ಪತ್ರೆಯಲ್ಲಿ? ತಕ್ಷಣ ಹೋಗ್ಬೋದು, ಆಗ್ಲೇ ಅವನಿಗೆ ತಕ್ಷಣ ಮನೆಗೆ ಹೋಗ್ಬೋದು, ತಕ್ಷಣ ಕೆಲಸ ಮಾಡ್ಬೋದು, ಏನ್ ರೆಸ್ಟ್ ಬೇಕಾಗಿಲ್ಲ. ಅಂದ್ರೆ ಇದ್ರ ಮುಖ್ಯವಾದಂತಹ ಅಡ್ವಾಂಟೇಜ್ ಅದೇ. ಯಾವುದೇ ಒಬ್ಬ ಆದ್ರೂ ಸ್ಕ್ಲೆರೋಥೆರಪಿ ಆದ್ರೂ ಓಪನ್ ಸರ್ಜರಿ ಆದ್ರೂ ಸ್ವಲ್ಪ ದಿನ ರೆಸ್ಟ್ ಬೇಕಾಗುತ್ತೆ. ಈಗ ಬೇರೆ ಬೇರೆ ಇದಕ್ಕೆ ನಾವು ಕೆಲವು ಅವರಿಗೆ ರಕ್ತ ಪರೀಕ್ಷೆ ಎಲ್ಲ ಮಾಡ್ಬೇಕಾಗುತ್ತೆ, ಇದಕ್ಕೆ ಎಂತ ತಪಾಸಣೆ ಏನಾದ್ರೂ ಇದೆಯಾ? ಏನ್ ರಕ್ತ ಪರೀಕ್ಷೆ ಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಿದಾಗ ವೆರಿಕೋಸ್ ವೇನ್ಸ್ ಇದೆ ಅಂತ ಗೊತ್ತಾಗುತ್ತೆ, ನೀವು ಇಂತಹ ಇದನ್ನು ಮಾಡ್ತೀರಿ ಶಸ್ತ್ರಕ್ರಿಯೆಯನ್ನು. ವೀಕ್ಷಕರೇ, ಬಹಳ ಉತ್ತಮವಾದಂತಹ ಒಂದು ಶಸ್ತ್ರಕ್ರಿಯೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವ ರೀತಿಯ ಒಂದು ಭಾಗವನ್ನು ತೆಗೆಯುವುದಾಗಲಿ ಅಥವಾ ತುಂಡರಿಸುವುದಾಗಲಿ ಏನೂ ಇಲ್ಲ. ಒಂದು ರೀತಿಯ ವೇನ್ನ ಒಳಗೆ ಗ್ಲೂ ಥೆರಪಿ ಅದನ್ನು ಒಂದು ಅಂಟುನ ರೀತಿಯಲ್ಲಿ ಅದನ್ನು ಕಳಿಸಿ ಅಲ್ಲೇ ಬ್ಲಾಕ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು, ಬಹಳ ಉತ್ತಮವಾದಂಥ ವ್ಯವಸ್ಥೆ ಇದು. ಇದು ಕೋಟಕಲ್ನಲ್ಲಿರುವಂತಹ ಆಸ್ಟರ್ ಮಿಮ್ಸಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಡಾಕ್ಟ್ರೇ, ಇದಕ್ಕೆ ಸಾಧಾರಣ ಖರ್ಚು ಎಷ್ಟಾಗುತ್ತೆ? ಇದಕ್ಕೆ ಮಾಮೂಲಿ ಇದು ಈ ಬಂದು ಕಾಸ್ಟ್ಲಿ ಇದೆ ಡ್ರಗ್, ಮತ್ತೆ ಇದು ಕೆಟ್ಟ ಕಾಸ್ಟ್ಲಿ ಅಂದ್ರೆ ಗ್ಲೂ ಕಾಸ್ಟ್ ಇದೆ. ಗ್ಲೂ ಮತ್ತೆ ಅದು ಗನ್ ಸಿಸ್ಟಮ್ ಇದೆ, ಕಮ್ಸ್ ಇನ್ ಅ ಪ್ಯಾಕ್, ಸಿಂಗಲ್ ಪ್ಯಾಕ್. ಸೊ ಈಗ ನಾವು ಹಾಸ್ಪಿಟಲ್ ಅಲ್ಲಿ 90,000 to 1.25 lakh ಅಲ್ಲಿ ಮಾಡ್ತಾ ಇದ್ದಾರೆ. ಡಿಪೆಂಡ್ಸ್ ಆನ್ ದಿ ಕ್ಯಾಟಗರಿ, ಪೇಷಂಟ್ ಕ್ಯಾಟಗರಿ. ಮಾಮೂಲಿ 90,000 ಬರುತ್ತೆ, 90,000. ಅದು ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗಿಲ್ಲ, ರೆಸ್ಟ್ ಬೇಕಾಗಿಲ್ಲ, ಆಸ್ಪತ್ರೆಯಲ್ಲಿ ಅವನಿಗೆ ಇರಬೇಕಂತ ವ್ಯವಸ್ಥೆ ಇಲ್ಲ, ಮಾಮೂಲಿ ಬೋಡ್ಬೋದು, ನೋವಿಲ್ಲ, ರೆಸ್ಟ್ ಬೇಡ, ಏನು ಬೇಡ. ಓಕೆ, ಅದು ವರ್ತ್ ಇನ್ವೆಸ್ಟಿಂಗ್. ಇದು ಇತ್ತೀಚೆಗೆ ನಡ್ಕೊಂಡು ಬಂದಂತಹ ಅಂದ್ರೆ ಹೊಸ ಸಂಶೋಧನೆ ಆದ್ರಿಂದ ಸರಿಸುಮಾರು ನೀವು 20ಕ್ಕಿಂತಲೂ ಜಾಸ್ತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ, ಅವರು ಆರೋಗ್ಯವಾಗಿ ಇದ್ದಾರೆ. ಓಕೆ, ನೀವು ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ನಿಮ್ಮ ಕಾಲ್ ಮೇಲೆ ವೇನ್ ಜಾಸ್ತಿ ಕಾಣಿಸ್ತಾ ಇದ್ರೆ, ಉಬ್ಬಿದ ರಕ್ತ ಧಮನಿಗಳಿದ್ದರೆ ನೀವು ಡಾಕ್ಟರ್ಸ್ ಕನ್ಸಲ್ಟ್ ಮಾಡಬೇಕು.
ನಿಮ್ಮದು ಕಾಲ ಮೇಲೆ ಸ್ಕ್ಯಾನ್ ಮಾಡಿ ಎಷ್ಟು ಜಾಸ್ತಿ ಇದೆ ನಿಮ್ಮ ಪ್ರಾಬ್ಲಮ್ ಅಂತ ಚೆಕ್ ಮಾಡಿ ಅದಕ್ಕೋಸ್ಕರ ಮಾತ್ರ ತೊಗೋಬೇಕು, ಸ್ಟಾಕಿಂಗ್ಸ್ ಬೇಕು. ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಕಾಂಪ್ಲಿಕೇಶನ್ಸ್ ಲೈಕ್ ಅಲ್ಸರ್ ಮತ್ತು ಇಚ್ಚಿಂಗ್, ಎಡಿಮಾ, ಸ್ಕಿನ್ ಕಲರ್ ಚೇಂಜ್ ಮತ್ತು ಕಾಂಪ್ಲಿಕೇಶನ್ಸ್ ಏನು ಬರಲ್ಲ. ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಆಪ್ರೇಷನ್ ಬೇಕಾಗಿಲ್ಲ, ಏನು ಪ್ರೊಸೀಜರು ಬೇಕಾಗಿಲ್ಲ. ಬಟ್ ನೆಗ್ಲೆಕ್ಟ್ ಹಾಕಿ ಬಿಡಬಾರ್ದು ಅಷ್ಟೇ. ಖಂಡಿತವಾಗಿ ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನಮ್ಮ ವೈದ್ಯರಾದಂಥ ಡಾಕ್ಟರ್ ಮೊಹಮ್ಮದ್ ಶರೀಫ್ರವರು ತಮಗೆಲ್ಲ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಕಾಲಲ್ಲಿರುವಂತಹ ಉಬ್ಬಿರುವ ರಕ್ತನಾಳಗಳು ಬಂದರೆ ಯಾವುದೇ ಒಂದು ರೀತಿಯ ಆಲಸ್ಯ ಮಾಡದೆ ಅಥವಾ ಅಸಡ್ಡೆ ಮಾಡದೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಇಲ್ಲಿ ಇದೀಗ ಅವರು ಕೋಟಕಲ್ನಲ್ಲಿ ಏನೆಲ್ಲ ನಡೀತದೆ ಅನ್ನೋದನ್ನು ತಮಗೆ ತಿಳಿಸಲಿಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಪ್ರಪ್ರಥಮವಾಗಿ ಇಂತಹ ವೆರಿಕೋಸ್ ವೇನ್ಸ್ಗೆ ಶಸ್ತ್ರಕ್ರಿಯೆ ನಡೆಸ್ತಿದ್ರು. ತದನಂತರ ಒಂದು ಮಾತ್ರೆಯನ್ನು ಕಳಿಸಿ ಅಲ್ಲಿ ಮಾಡಿರುವಂಥ ಒಂದು ವ್ಯವಸ್ಥೆ ಮಾಡ್ತಿದ್ರು, ಅದು ಕೂಡ ಯಶಸ್ವಿ ಆಗಿರಲಿಲ್ಲ. ಆಮೇಲೆ ಲೇಸರ್ ಮಾಡ್ತಾರೆ, ಹೆಚ್ಚಿನ ಕಡೆಗಳಲ್ಲೆಲ್ಲ ಲೇಸರ್ ಮುಖಾಂತರ ಮಾಡ್ತಾರೆ. ಆದರೆ ವೈದ್ಯರು ಹೇಳುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಲೇಸರ್ ಮುಖಾಂತರ ಮಾಡಿದಾಗ ಶಸ್ತ್ರಕ್ರಿಯೆ ಯಶಸ್ವಿ ಆದರೂ ಕೂಡ ಅದರ ಸುತ್ತಮುತ್ತದ ನರಗಳಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ಅಥವಾ ಹತ್ತಿರದ ಇದಕ್ಕೆ ಚರ್ಮಕ್ಕೆ ಎಲ್ಲಿಯಾದರೂ ಆ ಬಿಸಿ, ಆ ಶಾಖ ತಾಗುವಂಥ ಸಾಧ್ಯತೆ ಇದೆ. ಅದರಿಂದ ಈ ಥೆರಪಿ, ಹೊಸ ಥೆರಪಿ, ಅದು CAE ಅನ್ನೋ ಒಂದು ಗ್ಲೂ ಥೆರಪಿ ಅಂತ ಹೇಳ್ತಾರೆ ಅವರು. ಈ ಅಂಟಿನಿಂದ ಅದನ್ನು ನಿವಾರಿಸುವಂಥ ಒಂದು ಸಣ್ಣ ಶಸ್ತ್ರಕ್ರಿಯೆ. ಅದು ಕೂಡ ಮಾಡಿದ ಕೂಡಲೇ ತಮಗೆ ಶಸ್ತ್ರಕ್ರಿಯೆಗೆ ನಾವು ವೈದ್ಯರಲ್ಲಿ ಹೇಗೆ ಒಂದು ಚಿಕಿತ್ಸೆಗೋಸ್ಕರ ಹೋಗಿ ಬರ್ತೇವೆ, ಅದೇ ರೀತಿ ಕನ್ಸಲ್ಟೇಷನ್ಗೆ ಹೋಗಿ ಬರುವ ರೀತಿಯಲ್ಲಿ ತನ್ನ ಶಸ್ತ್ರಕ್ರಿಯೆಯನ್ನು ಮಾಡಿಸಿಕೊಂಡು ಹೋಗ್ಬೋದು ಅನ್ನೋದನ್ನು, ಸಾಧಾರಣ ಸರಿಸುಮಾರು ಖರ್ಚು 90,000 ಒಳಗೆ ಬರಬಹುದು ಅನ್ನೋದನ್ನು ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಕೂಡ ಇದು ಬಹಳ ಉತ್ತಮವಾದಂತಹ ವಿಧಾನ. ಯಾಕಂತ ಹೇಳಿದರೆ ಯಾರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ, ನಮಗೆ ಪ್ರತಿ ಗಂಟೆ ಕೂಡ ಅಷ್ಟೇ ಅಂತಹ ಸಮಯವನ್ನು ಉಳಿಸುವುದಂತಹ ಒಂದು ಶಸ್ತ್ರಕ್ರಿಯೆ ಇರುವಾಗ ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ನಮ್ಮ ವೀಕ್ಷಕರಲ್ಲಿ ಕೇಳಿಕೊಳ್ಳುತ್ತಾ, ಮುಖ್ಯವಾಗಿ ಕೋಟಕಲ್ಲಿರುವಂತಹ ಆಸ್ಟನ್ ಮಿಮ್ಸಲ್ಲಿ ಈ ಶಸ್ತ್ರಕ್ರಿಯೆಯನ್ನು ಡಾಕ್ಟರ್ ಮೊಹಮ್ಮದ್ ಶರೀಫ್ರವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಉಪಯೋಗಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಾವು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.